ಈಗ ಟೆಕ್ನಿಕ್ ಒಂದ್ಸಲ ಮಾಡಿಬಿಟ್ರೆ ಆಯ್ತಲ್ಲ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ವಿಶು ಹಬ್ಬಕ್ಕೆ ದೇವಸ್ಥಾನದಲ್ಲಿ ಒಂದು ಸಣ್ಣ ಪೂಜೆ ಇದೆ, ಸೊ ಅದಕ್ಕೆ ಬೈ ವಾಕ್ ಹೋಗ್ತಾಯಿದ್ದೀನಿ. ಸ್ಕೂಟ್ರ್ ನಂದು ಹಾಳಾಗಿದೆ, ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಇಟ್ಟು ತೋಟದಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. 1 ಕಿಲೋಮೀಟ್ರ್ ಇದೆ ತೋಟದಲ್ಲಿ, 1 ಕಿಲೋಮೀಟ್ರ್ ಇಲ್ಲ, 1/2 ಕಿಲೋಮೀಟ್ರ್ ಇದೆ ಬೈ ವಾಕ್ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ. ಸೊ ಅಪ್ಪ ಮುಂದ್ಗಡೆ ಹೋಗ್ತಾಯಿದ್ರೆ ನಾನು ಸ್ವಲ್ಪ ಎಲೆ ಎಲ್ಲ ಕಟ್ ಹೋಗ್ಬೇಕಿತ್ತು, ಬಾಳೆ ಎಲೆ. ಸೊ ನಾನು ಹಿಂದೆ ಇದ್ದೀನಿ, ಸುಸ್ತಾಗ್ತಾಯಿದೆ, ನಡೆಯೋಕ್ಕಾಗ್ತಿಲ್ಲ. ಸೊ ಇದು ಕೋಳಿ ಫಾರ್ಮು, ಕೋಳಿ ಎಲ್ಲ ಸೇಲ್ ಆಗಿದೆ ಆಲ್ಮೋಸ್ಟ್. ಇವಾಗ ಇನ್ನೂ ಚಿಕ್ಕ ಮರಿ ಬರಬೇಕಷ್ಟೆ. ಸೊ ಇದು ಅವ್ರ ಓನರ್ ಅವ್ರ ಮನೆ, ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಇದು ರಬ್ಬರ್ ಪ್ಲಾಂಟೇಶನ್ಸ್, ರಬ್ಬರ್ ಗಿಡ ಅಂದರೆ ಈ ಥರ ಇರುತ್ತೆ. ಸುಸ್ತಾಯ್ತಪ್ಪ ನಡೆದು ಹೆವಿ ವಾಕಿಂಗ್ ಆಯಿತು ಇವತ್ತು. ಸೊ ನಾನು ಆಲ್ಮೋಸ್ಟ್ ನಮ್ಮ ದೇವಸ್ಥಾನ ಹತ್ರ ರೀಚ್ ಆದೆ. ಸೊ ಇದೇ ನಮ್ಮ ದೇವಸ್ಥಾನ. ಲಾಸ್ಟ್ ಮಂತು 18th 19th ಜಾತ್ರೆ ಆಗಿತ್ತು ಇಲ್ಲಿ. ಆ ವಿಡಿಯೋ ನೀವೆಲ್ಲ ನೋಡಿರ್ತೀರ. ಸೊ ಇವಾಗ ಇವತ್ತೊಂದು ಸಣ್ಣ ಪೂಜೆ, ಅದನ್ನ ಮಾಡೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಟ್ಟು ಈಗ ಟೆಕ್ನಿಕ್ ಒಂದ್ಸಲ ಮಾಡಿಬಿಟ್ರೆ ಆಯ್ತಲ್ಲ. ಅದ ಹಾರಿತಲ್ಲೇ. ನವಿಲು ಇಲ್ಲಲ್ಲ, ಮರ ಅಲ್ಲ, ಚಡ್ಡಿ. ಹೌದು, ನಮ್ಮಲ್ಲಿ ಮರ ಅಲ್ಲ.
ಮ್ಯಾಲಕ್ಕು ಹಂಗ ಸಾಕು ಸಾಕು